ವೀಕ್ಷಕರು ನಮಸ್ತೆ. ನಾನು ಫೇಸ್ಬುಕ್ಕಲ್ಲಿ ಒಂದು ಸ್ಕ್ರೋಲ್ ಮಾಡ್ತಾ ಇದ್ದಾಗ ಒಂದು ವಿಡಿಯೋ ನೋಡಿದೆ. ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಜನರ ಒಂದು ವಿಡಿಯೋ ಇತ್ತು. ಏನಂತ ಹೇಳಿದ್ರೆ ಅವರಿಗೆ ಒಂದು ಕಣ್ಣು ಬಂದಿದೆ ಮತ್ತೆ ಅಂತ ಹೇಳಿದೆ. ಕಣ್ಣು ಅಂತ ಬಂದಾಗ ನಮ್ಗೆ ಗೊತ್ತಿದೆ ದೃಷ್ಟಿ ದೋಷ ಅನ್ನುವಂಥದ್ದು ಎಷ್ಟು ಹಿಂಸೆ, ಎಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋಂಥದ್ದು ಅದನ್ನು ಅನುಭವಿಸಿದವರಿಗೆ ಗೊತ್ತು. ಸೊ ಹಾಗಿದ್ದಾಗ ಈ ಕಣ್ಣು ಅನ್ನೋದು ದೇವರು ಕೊಟ್ಟಂಥ ದೊಡ್ಡ ವರ. ಈ ಜಗತ್ತನ್ನು ನಾವು ನೋಡುವಂಥದ್ದು ಈ ಒಂದು ಅಮೂಲ್ಯವಾಗಿರುವಂತಹ ಸೂಕ್ಷ್ಮವಾಗಿರುವಂತಹ ಕಣ್ಣಿನಿಂದ. ಸೊ ಹಾಗಿದ್ದಾಗ ಏಜ್ ಫ್ಯಾಕ್ಟರ್ಸ್ ಅಥವಾ ಸಣ್ಣ ಮಕ್ಕಳಿಗೂ ಕೂಡ ಈಗಿನ ಕಾಲಘಟ್ಟದಲ್ಲಿ ಕಣ್ಣಿನ ಸಮಸ್ಯೆ ಇರುತ್ತೆ. ಇವೆಲ್ಲದರ ನಡುವೆ ಬಹಳಷ್ಟು ಜನರು ಅವರ ಕಣ್ಣಿನ ದೃಷ್ಟಿಯನ್ನು ಮತ್ತೆ ಪಡೆದುಕೊಂಡಿರುವಂತಹ ಒಂದು ವಿಚಾರವನ್ನು ನಾನು ಕೇಳ್ಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತು ಅದೇ ರೀತಿ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡು ಮತ್ತೆ ಕಣ್ಣಿನ ದೃಷ್ಟಿಯನ್ನು ಪಡೆದುಕೊಂಡು ಈಗ ಖುಷಿಯಿಂದ ಜೀವನ ಮಾಡ್ತಾ ಇರುವಂತಹ ಮೋಹಿನಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹಾಗಿದ್ದಾಗ ಮೋಹಿನಿ ಮೇಡಮ್ ಅವರೇ ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಿ? ಆರಾಮಲ್ಲ ಮೇಡಮ್? ಮೋಹಿನಿ ಮೇಡಮ್ ಅವರಿಗೆ 75 ವರ್ಷ ಪ್ರಾಯ. ಈಗ ಬಹುಶಃ ಈ ಸಂದರ್ಭಗಳಲ್ಲಿ ಇಂಥ ಸಮಸ್ಯೆಗಳಿರುವಂಥ ಸಾಮಾನ್ಯ. ಆದರೆ ಮೋಹಿನಿ ಮೇಡಮ್ ಅವರು ಕೂಡ ಕಣ್ಣಿನ ಸಮಸ್ಯೆ ಬಂದಿತ್ತು ಅಲ್ವಾ? ಯಾವಾಗ ಶುರುವಾಯಿತು ಮೇಡಮ್? ಅಂದ್ರೆ ಕಣ್ಣಿಂದ ನನಗೆ ಒಂದು 15 ವರ್ಷ 15 ವರ್ಷ ಲೈಟ್ ಆಗಿ ಇದಾಯ್ತು. ಮತ್ತೆ ಅದು ಜಾಸ್ತಿ ಆಗ್ತಾ ಬಂತು. ಮತ್ತೆ ಶುಗರ್ ಪೇಷಂಟು ಅದ್ರ ಮೇಲೆ ತುಂಬಾ ಡೇಂಜರ್ ಅದು ಅಂತ ನಾನು ಇದನ್ನು ಸಜೆಷನ್ ಮಾಡಿದೆ. ಇದು ಮಾಡ್ಕೊಳ್ಳೋಣ, ಲೇಸರ್ ಹಾಕಿದ್ದಾರೆ ಒಳಗೆ. 15 ವರ್ಷಗಳ ಹಿಂದೆ ಸ್ಪೆಕ್ಸ್ ಆಗ್ತಾ ಇದ್ದೆ. ಸ್ಪೆಕ್ಸ್ ಆಗ್ತಾ ಸಮಸ್ಯೆ ಇತ್ತು ಅವಾಗ ಅಲ್ವಾ? ಹಾಗೆ ಯಾವಾಗ ಈ ಸಮಸ್ಯೆ ಓವರ್ಕಮ್ ಆಯ್ತು ನಿಮ್ಗೆ? ಈಗ ಒಂದು 8 ತಿಂಗಳಿಂದ ನನಗೆ ಜಾಸ್ತಿ ಆಯ್ತು. ಓಕೆ. ನಂದು ಬಲಕಣ್ಣು ಸರ್ಜರಿ ಆಗಿ 6 ತಿಂಗಳಾಯ್ತು. ಓಕೆ. ಅದು ನನಗೆ ಸಕ್ಸಸ್ ಕಾಣಲಿಲ್ಲ. ಕಣ್ಣು ಏನು ಇದಿಲ್ಲದಾಗ ಆಯ್ತು. ಸೇಮ್ ಪ್ರಾಬ್ಲಮ್. ಕಡೆಗೆ ನನ್ನ ಕಸಿನ್ ಅವನು ಹೇಳಿದ ನಾವು ಅಗರ್ವಾಲ್ ಇದರಲ್ಲಿ ಮಾಡೋ ಡಾಕ್ಟರ್ ಎಲ್ಲ ಒಳ್ಳೆದಿದ್ದಾರೆ. ಆಮೇಲೆ ಈಗ 1.5 ಮಂತ್ ಆಯ್ತು. ಹಾಗೆ ಎವ್ರಿಥಿಂಗ್ ಇಸ್ ಫೈನ್. ಓಕೆ. ಡಾಕ್ಟರ್ ಅಗರ್ವಾಲ್ ಇಲ್ಲಿ ಪಂಪೆಲ್ ಇರುವಂತದ್ದು. ಸೊ ಅಲ್ಲಿಗೆ ಓಕೆ. ಸೊ ನಿಮ್ಮ ಕಸಿನ್ ರೆಫರ್ ಮಾಡಿರುವಂತದ್ದು ಡಾಕ್ಟರ್ ಸತೀಶ್ ಕಲಿಮಾರ್. ಓಕೆ. ಅವ್ರು ರೆಫರ್ ಮಾಡಿರುವಂತದ್ದು. ಓಕೆ. ಡಾಕ್ಟರ್ ಅಗರ್ವಾಲ್ ಸಿಗೋದ್ಮೇಲೆ ಸರಿ ಆಯ್ತು? ಡಾಕ್ಟರ್ ಅದಿತಿ ಇದು ಮಾಡಿದ್ದು ನನಗೆ ತುಂಬಾ ಅಂದ್ರೆ ಬಹಳ ಇದು ಸಿಕ್ಕಿತ್ತು ಇದರಿಂದ. ಈಗ ನಾನು ಬೇರೆಯವರಿಗೆ ಹೇಳ್ತಾ ಇರ್ತೀನಿ, ನಿಮ್ಗೆ ಕಣ್ಣಿನ ಹೋದಾದ್ರೆ ಅಗರ್ವಾಲಿಗೆ ಹೋಗಿ ತೋರಿಸ್ಕೊಳ್ಳಿ. ಹೌದಾ? ಹೇಗೆ ಟ್ರೀಟ್ಮೆಂಟ್ ಹೇಗೆ? ಅಂದ್ರೆ ಅದು ನನಗೆ ಒಂದು 10 ಮಿನಿಟ್ಸ್ ಇದು ಸರ್ಜರಿ ಅವರದ್ದು. ನೋ ಪೇನ್ ಸರ್ಜರಿಯಲ್ಲಿ ಲೇಸರ್ ಅದು ಕೇಳ್ಪಟ್ಟೆ. ಪೇನ್ ಇಲ್ಲ ಏನೋ ಸರ್ಜರಿ ಮಾಡುವಾಗ ನೋಡಬಹುದಂತೆ ಎಲ್ರಿಗೂ ಕೂಡ. ನಂಗೆಲ್ಲ ಗೊತ್ತಾಗ್ತಾ ಇತ್ತು, ಏನು ತೆಗಿತಿದ್ರು ಇಡ್ತಾ ಇದ್ರು ಏನೋ ಒಂಥರ. ನನ್ಗೇನು ತೊಂದರೆ ಆಗ್ಲಿಲ್ಲ. ಆಮೇಲೆ ಅದು ಆ ಬಟ್ಟೆ ಕಟ್ಟಿ ಮೊದ್ಲೆಲ್ಲ ಇದಾಗ್ತಾ ಇತ್ತು, ಅದೇನು ಇಲ್ಲ. ಡೈರೆಕ್ಟ್ ಒಂದು ಬ್ಲ್ಯಾಕ್ ಗ್ಲಾಸ್ ಕೊಟ್ಟರು ನನಗೆ. ನಾನಿದೆ ಅಂದ್ರೆ ಒಂದು ಸ್ವಲ್ಪ 15 ದಿವಸ ನಾನು ಜಾಗ್ರತೆ ಮಾಡಬೇಕಾಯ್ತು. ಬೆಂಕಿ ಹತ್ತಿರ ಅದು ಇದೆಲ್ಲ. ಎವ್ರಿಥಿಂಗ್ ಇಸ್ ಫೈನ್. ಯಾವುದೇ ರೀತಿಯ ಸಮಸ್ಯೆ ಆದ್ರೂ ನಾನು ಬಿಸಿಲಿಗೆಲ್ಲ ತಿರುಗಾಡ್ತಾ ಇದ್ದೆ, ನಂಗೆ ತೊಂದರೆ ಆಗ್ಲಿಲ್ಲ. ಸೊ ಇಲ್ಲಿ ಅಗರ್ವಾಲ್ಗೆ ನೀವು ಹೋದ್ಮೇಲೆ ನಿಮ್ಗೆ ಇದೆಲ್ಲ ಹೇಳಿ ಅಲ್ವಾ? ಒಂದು ಏನಂತ ಹೇಳಿದ್ರೆ ಪೇನ್ ಹೇಗೆ ಟ್ರೀಟ್ಮೆಂಟ್ ಆಗೋದು ಗೊತ್ತೇ ಆಗಲ್ಲ ಅಂತ ಹೇಳಿ ಅಲ್ವಾ? ಇನ್ನೊಂದ್ ಕಡೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ. ಸೊ ಹಾಗೆ ನೀವು ಯಾರಾದ್ರೂ ಕಣ್ಣಿನ ಸಮಸ್ಯೆ ಇದ್ರೆ ನೀವು ಖಂಡಿತ ಅವರೇ ರೆಫರ್ ಮಾಡ್ತೀನಿ. ನೀವು ಯಾವ್ದು ಡಾಕ್ಟರ್ ಅಗರ್ವಾಲ್ ಅಲ್ವಾ? ಸೊ ಹಾಗಿದ್ದಾಗ ಈಗ ಚೆನ್ನಾಗಿ ಕಾಣುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ. ಅಂಡ್ ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಈ ಮಂಗಳೂರಿನಲ್ಲಿ ಪಂಪೆಲ್ ನಲ್ಲಿ ಒಂದು ಹೊಸ ಹಾಸ್ಪಿಟಲ್ ಬಂದಿದೆ ಅನ್ನೋದು. ಯಾಕಂದ್ರೆ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದೆ. ಹೌದು. ಸೊ ಬೇರೆ ಬೇರೆ ಕಡೆಗಳಲ್ಲಿ ಇದೆ ಅಗರ್ವಾಲ್ಸ್ ಅನ್ನೋದು, ಮಂಗಳೂರಲ್ಲಿ ಬಂದಿದೆ. ಸೊ ಹಾಗಿದ್ದಾಗ ಬಹಳಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅನ್ನೋದು. ತಾವು ಕೂಡ ಮೋಹಿನಿ ಮೇಡಮ್ ಅವರು ಕೂಡ ಇದರಿಂದ ಉಪಯೋಗ ಪಡೆದುಕೊಂಡಿದ್ದೀರಿ. ಅಂಡ್ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದೀರಿ. ಯಾಕಂದ್ರೆ ಇವು ನಿಮ್ಮ ವೀಕ್ಷಣೆ, ನಿಮ್ಮ ಒಂದು ಮಾತುಗಳಿಂದ ಒಂದು ಕಾರ್ಯಕ್ರಮ ನೋಡೋ ಒಂದು 5-6 ಜನರಿಗೆ ಕೂಡ ಮತ್ತೆ ಕಣ್ಣಿನ ಒಂದು ದೃಷ್ಟಿ ಬಂದ್ರೆ ಖುಷಿಯ ವಿಚಾರ. ಹೌದು. ಹಾಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಎಸ್, ಇದು ಮೋಹಿನಿ ಮೇಡಮ್ ಅವರ ಮಾತುಗಳು. ಅವರು ಕೂಡ ಅಂದ್ರೆ ನೇರವಾಗಿ ನನ್ನ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಜನರಿಗೆ ಕಣ್ಣಿನ ಸಮಸ್ಯೆ ಇದೆ, ನಮ್ಮ ಕರಾವಳಿ ಭಾಗದಲ್ಲೂ ಕೂಡ. ಸೊ ಬಹಳಷ್ಟು ಜನರು ಕಣ್ಣಿನ ಸಮಸ್ಯೆ ಅಂತ ಬಂದಾಗ ಅದರಲ್ಲಿ ನೊಂದು ಬೆಂದಿರ್ತೀರಿ. ಸೊ ಹಾಗೆ ನಿಮಗೆ ಕೂಡ ಒಂದು ಕಣ್ಣಿನ ಸಮಸ್ಯೆಯಿಂದ ಓವರ್ಕಮ್ ಆಗಬೇಕು ಅಂತ ಬಂದಾಗ ಒಂದು ಒಳ್ಳೆಯ ಹಾಸ್ಪಿಟಲ್ ಬೇಕು ಅಂತ ಬಂದಾಗ, ಯಾಕಂದರೆ ಇದು ಅಲ್ಲಿ ಹೋಗಿ ಅಲ್ಲಿ ಪ್ರಯೋಜನ ಪಡೆದುಕೊಂಡವರ ಮಾತುಗಳು. ಸೊ ಹಾಗೆ ಮೋಹಿನಿ ಮೇಡಮ್ ಅವ್ರ ಜೊತೆ ಮಾತಾಡಿದ್ವಿ.